ಈ ಕಾರ್ಯಕ್ರಮದ ಪ್ರಾಯೋಜಕರು ಎಂಜೆ ಡೆಕೋರ್ ಸಂತೆಕಟ್ಟೆ ಉಡುಪಿ. ಸ್ಪಂದನ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಎಂಜೆ ಡೆಕೋರ್ಸ್ ಸಂತೆಗಟ್ಟೆ ಅರ್ಪಿಸುವ ಸ್ಪಂದನ ಗಲ್ಲಿ ಹುಡ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಪ್ರತಿ ಫುಡ್ಡಲ್ಲೂ ಏನಾದರೂ ಒಂದು ಸ್ಪೆಷಲ್ ಇದ್ದೇ ಇರ್ತದೆ. ಅಂಥದ್ದೇ ಸ್ಪೆಷಲ್ ಫುಡ್ಡನ್ನು ಹುಡುಕೊಂಡು ನಾವು ಬಂದಿದ್ದೀವಿ ಇವತ್ತು ಉಡುಪಿಯತ್ತ. ನೋಡಿ ವೀಕ್ಷಕರೇ, ಉಡುಪಿಯಿಂದ ಮಣಿಪಾಲ ಕಡೆ ಹೋಗುವ ರಸ್ತೆ ಇದು. ಓಕೆ, ಅಲ್ಲಿಂದ ಕಡಿಯಾಳಿ ಅಂತ ಒಂದು ಮೈನ್ ಪ್ಲೇಸ್ ಸಿಗುತ್ತೆ, ಜಂಕ್ಷನ್. ಅಲ್ಲಿಯೇ ನಮ್ಮ ಮಹಿಷಮರ್ದಿನಿ ಸ್ವಾಗತ ಗೋಪುರ, ಅದರ ಪಕ್ಕದಲ್ಲಿ ಇದೆ ಶ್ರೀದೇವಿ ಕ್ಯಾಂಟೀನ್. ಓಕೆ ವೀಕ್ಷಕರೇ, ಹಾಗಾದರೆ ನಾವೀಗ ಕಡಿಯಾಳಿಗೆ ಬಂದಿದ್ದೇವೆ. ಶ್ರೀದೇವಿ ಕ್ಯಾಂಟೀನಲ್ಲಿ ಏನು ಸ್ಪೆಷಲ್ ಸಿಗುತ್ತೆ, ಏನು ಸ್ಪೆಷಲ್ ತಿಂಡಿ ಸಿಗುತ್ತೆ ಅಂತ ಸವಿಯುವ. ಓಕೆ, ಯಾಕೆ ತಡ, ಬನ್ನಿ, ಫಾಲೋ ಮೀ. ವೀಕ್ಷಕರೇ, ನಾವು ಇವಾಗ ಬಂದಾಗಿದೆ ಕಡಿಯಾಳಿ ಜಂಕ್ಷನ್ಗೆ. ಓಕೆ, ಕಡಿಯಾಳಿ ಜಂಕ್ಷನ್ನಲ್ಲಿ ಶ್ರೀದೇವಿ ಕ್ಯಾಂಟೀನ್ನ ಒಳಗಡೆ ಕೂಡ ಬಂದಾಗಿದೆ. ಓಕೆ, ಆ ದೇವಿ ಕ್ಯಾಂಟೀನ್ನ ಮಾಲಕರು ನಮ್ಮೊಟ್ಟಿಗಿದ್ದಾರೆ. ಓಕೆ, ಯಾಕೆ ತಡ, ಅವರ ಹತ್ರ ಕೇಳುವ ಇಲ್ಲಿ ಏನು ಸ್ಪೆಷಲ್ ಇದೆ, ಸ್ಪೆಷಲ್ ಮಾಡ್ತಾರಂತ. ಓಕೆ, ನಮಸ್ತೆ ಸರ್. ನಮಸ್ಕಾರ. ಹೆಸರು ತಮ್ಮದು? ಎಂ ಶ್ರೀನಿವಾಸರಾವ್. ಎಂ ಶ್ರೀನಿವಾಸರಾವ್. ಓಕೆ, ಈ ಹೋಟೆಲ್ ಉದ್ಯಮವನ್ನು ನೀವು ಎಷ್ಟು ವರ್ಷದಿಂದ ಇಲ್ಲಿ ಪ್ರಾರಂಭಿಸಿದ್ರಿ? ನಾನು ಇಲ್ಲಿ ಸಾಧಾರಣ 83ನೇ ಇಸಿ ಫೆಬ್ರವರಿ 27ಕ್ಕೆ ಪ್ರಾರಂಭ ಮಾಡಿದ್ದೇನೆ. ಓಕೆ, ಆಮೇಲೆ ಅದೇ ಕಂಟಿನ್ಯೂ ಈಗ 40 ವರ್ಷ ಆಗ್ತಾ ಬಂತು ಸಾಧಾರಣ. ಒಂದೇ ಉದ್ಯಮದಿಂದ 40 ವರ್ಷ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ಏನು ಸ್ಪೆಷಲ್ ತಿಂಡಿ ಇದೆ? ನಮ್ಮಲ್ಲಿ ಮೇಯ್ನ್ ಅಂದರೆ ಇಡ್ಲಿ ವಡೆ, ಬೆಳಿಗ್ಗೆ ಉಪ್ಪಿಟ್ಟು ಅವಲಕ್ಕಿ, ಬನ್ಸ್ ಅಷ್ಟೇ. ಮಧ್ಯಾಹ್ನ ಮೇಲೆ ಇಡ್ಲಿ ವಡೆ ಎಲ್ಲ ಬೆಳಿಗ್ಗೆ ಮಾಡ್ತೀರಾ? ಬೆಳಿಗ್ಗೆ ಫುಡ್ ಅಂತ ಸಂಜೆ ಹೊಟ್ಟು? ಬೆಳಿಗ್ಗೆ ಫುಡ್ಡು ಸಂಜೆ ಕೊಡೋದಿಲ್ಲ. ಸಾಯಂಕಾಲ ದೋಸೆ ಗೋಳಿ ಬಜೆ ಎರಡೇ ಐಟಮ್. ಸಾಯಂಕಾಲ ದೋಸೆ ಮತ್ತು ಗೋಳಿ ಬಜ್ಜಿ. ಓಕೆ, ಇಲ್ಲಿ ಫೇಮಸ್ ಫುಡ್ ಅಂತ ಒಂದು ಎಲ್ಲ ಹೋಟ್ಲಲ್ಲಿ ಒಂದೊಂದು ಫೇಮಸ್ ಅಂತ ಇರ್ತದೆ. ಈ ಎಂತಾದರೂ ಒಂದು ಸ್ಪೆಷಲ್ ತಿಂಡಿ ಅಂತ ಇರ್ತದೆ. ಈ ಹೋಟ್ಲಲ್ಲಿ ನಿಮ್ದು ಇಲ್ಲಿ ಸ್ಪೆಷಲ್ ತಿಂಡಿ ಅಂತ ಏನಿದೆ? ಇಡ್ಲಿ ವಡೆ ಮಾತ್ರ, ಅದಕ್ಕೆ ಬರೋದು ಎಲ್ಲರೂ. ಸಾಂಬಾರು, ಮೇನ್ ಸಾಂಬಾರು, ಇಡ್ಲಿ ವಡೆ ಸಾಂಬಾರು. ಅದು ತುಂಬ ಸ್ಪೆಷಲ್. ಸಾಂಬಾರು ಪುಡಿ ನಾವೇ ಮಾಡೋದು, ಫ್ರೆಶ್ ಶಬರಿ ಅಂತೇಳಿ ಇಲ್ಲಿ ಉಂಟಲ್ಲ. ಓಕೆ, ಎಲ್ಲ ಮಾರ್ಕೆಟಲ್ಲಿ ಹೋಮ್ ಪ್ರಾಡಕ್ಟ್ ತುಂಬ ಕಡೆ ಉಂಟು. ಇದು ಸಾಂಬಾರು ಹುಡಿ, ಕೈಯಿಂದ ಕುಟ್ಟಿ ಪುಡಿ ಮಾಡಿದ ಶಬರಿ ಸಾಂಬಾರು ಹುಡಿ. ಫ್ಯಾಮಿಲಿಯಲ್ಲೇ ಮಾಡಿಸೋದೆಲ್ಲ. ಇದು ನೀವೇ ಮಾಡುದಲ್ಲ, ಫ್ಯಾಮಿಲಿ ನಮ್ಮ ಗ್ರೂಪಲ್ಲಿ ಮಾಡ್ತಾರೆ. ಫ್ಯಾಮಿಲಿಯಲ್ಲಿ ಮಾಡಿ ನಮಗೆ ಪುಡ್ಸೋದಿಲ್ಲ ಅಲ್ಲ ಇಲ್ಲಿ. ಸಾಂಬಾರು ಹುಡಿಗೆ 45 ರೂಪೀಸ್. 45. ಓಕೆ, ಒಳ್ಳೆ ಟೇಸ್ಟ್ ಇದೆ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಓಕೆ, ಮತ್ತೆಲ್ಲ ಏನೇನೆಲ್ಲ ರೆಡಿ ಮಾಡ್ತೀರಿ ನೀವು? ಈಗ ಸಾಂಬಾರು ಪುಡಿ ಆಯ್ತು, ಮತ್ತೆ ಏನಾದರೂ ಸ್ಪೆಷಲ್ ಹೋಮ್ ಪ್ರಾಡಕ್ಟ್? ಜ್ಯೂಸ್, ಕಡಲೆ ಮೇನ್. ಇದು ಕಡಲೆ ನೀವೇ ಮನೆಯಿಂದ? ಅವ್ರು ತಗೊಳ್ತಾರೆ ಅಲ್ಲ. ಹೌದಾ? ಎಲ್ಲರೂ ಬಂದರು ಕಡ್ಲೆ ತಿಂತಾರೆ, ಎಲ್ಲ ತಿಂದೇ ಹೋಗ್ತಾರೆ. ಈ ಪ್ಯಾಕೆಟ್ಗೆ 10 ರೂಪಾಯಿ ಒಂದು ಪ್ಯಾಕೆಟ್. ಇದರಲ್ಲಿ ಏನೆಲ್ಲ ಹಾಕ್ತೀರಾ ಇದರಲ್ಲಿ ಸ್ಪೆಷಲ್? ಅದಕ್ಕೆ ಎಂತ ಮಸಾಲೆ ಅಷ್ಟೇ, ಮಸಾಲೆ, ಉಪ್ಪು, ಸಾಲ್ಟ್, ಖಾರ ಪುಡಿ. ಓಕೆ, ಎಲ್ಲ ಹೌದು. ಮತ್ತು ಎಣ್ಣೆಯಲ್ಲಿ ಫ್ರೈ ಮಾಡೋದು, ಅಂದರೆ ನಾನೇ ಸ್ವತಃ ಮಾಡೋದು. ಅದು ನೀವೇ ಮಾಡೋದು? ಹೌದೌದು. ನಿಮಗೆ ಇಷ್ಟು ವರ್ಷದಿಂದ ಈ ಒಂದು ಫುಡ್ ಮಾಡಿ ಯಾವತ್ತು ನಿಮಗೆ ಈ ಹೋಟೆಲ್ ಉದ್ಯಮ ಬೇಡ ಅಂತ ಅನಿಸಿದ? ಇಲ್ಲ, ನನಗೆ ಅದರಲ್ಲಿ ಇಂಟ್ರೆಸ್ಟ್. ಹೌದು. ಈಗ ನೋಡಿ, ಎಲ್ಲರೂ ಕೂಡ
ದೊಡ್ಡ ದೊಡ್ಡ ಹೋಟೆಲ್ಗಳು ಇರ್ತಾರೆ. ಉಡುಪಿಯಲ್ಲೇ ಹೇಳೋದು, ಉಡುಪಿಯಲ್ಲಿ ನಾವು ಈ ತಿಂಡಿಗೆ ಸುಮಾರು ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ದೊಡ್ಡ ದೊಡ್ಡ ಸ್ಟೈಲ್ ಮಾಡ್ತಾರೆ ಹೋಟೆಲ್, ಏನೋ ಡಿಫ್ರೆಂಟ್ ಆಗಿ ದೊಡ್ಡ ದೊಡ್ಡದು ಏನೋ ಲೈಟಿಂಗ್ ಮಾಡ್ತಾರೆ. ಟಿಕೆಟ್ ಹಾಕಿ ಬರೋದು 40 ಯಾರು ಬರ್ತಾ ಇದ್ದಾರೆ ಅವರೇ ಈಗ ಸ್ವಲ್ಪ ಒಂದು 2% ಹೊಸ ಔಟ್ಸೈಡ್ ಬರ್ತಾರೆ. ಮತ್ತೆ 30 ಇಯರ್ಸಿಂದ ಪರ್ಮನೆಂಟ್ ಬರೋವರೇ ಬರೋದು. ನಾವು ಲಿಮಿಟೆಡ್ ಮಾಡೋದು, ಎಷ್ಟು ಕೇಳಿದರೆ ಇಲ್ಲ ಹೇಳ್ತೇವೆ. ಮತ್ತು ಕೆಲವರು ಹೇಳ್ತಾರೆ ಇಲ್ಲಿ ದೋಸೆ ಎಂತ ಮಸಾಲ ದೋಸೆ, ಸಾದಾ ದೋಸೆ ಫೇಮಸ್ ಅಂತ. ಅವರವರೇ ಲೈಕ್ ನಾವು ಶ್ರದ್ಧೆಯಿಂದ ಮಾಡ್ತೇವೆ. ಅದು ಮನೆಯಲ್ಲೇ ಕಡಿಯೋದೆಲ್ಲ ನಮ್ಮ ಮಿಸ್ಸಸ್ ಎಲ್ಲ ಮಾಡಿ ಕೊಡ್ತಾಳೆ ಅವಳು ಮನೆಯಲ್ಲ. ಫ್ಯಾಮಿಲಿಯಿಂದ ಎಲ್ಲರೂ ನೀವು ಒಂದೇ ಫ್ಯಾಮಿಲಿಯಲ್ಲಿ ಇಟ್ಕೊಂಡು ಎಲ್ಲ ಮಾಡ್ತೀರಾ? ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ, ಸಂಜೆ ಎಷ್ಟು ಗಂಟೆವರೆಗೆ ಇರುತ್ತೆ? ಬೆಳಿಗ್ಗೆ 6:30ಯಿಂದ ಸಾಯಂಕಾಲ 7, ಮಧ್ಯಾಹ್ನ 1 to 3 ಬ್ರೇಕ್. ಮಧ್ಯಾಹ್ನ 1 to 3 ಬ್ರೇಕ್. ಮತ್ತೆ ಪುನಃ ಮಾಮೂಲಿ ಹೌದು 7 ಗಂಟೆವರೆಗೆ. ಹೌದು 7 ಗಂಟೆವರೆಗೆ, ಮತ್ತೆ 7 ಗಂಟೆ ಕ್ಲೋಸ್ ಸಾಯಂಕಾಲ. ಓಕೆ, ಭಾನುವಾರ ತೆರೆದಿರುತ್ತಾ? ವೀಕ್ಲಿ ಹಾಲಿಡೇ. ಇಲ್ಲಿ ನೀವು ಎಷ್ಟು ಜನ ಇದ್ದೀರಾ ಮೆಂಬರ್ಸ್? ಇಬ್ಬರು ಫ್ಯಾಮಿಲಿ ಅವರೇ, ಇಬ್ಬರು ಮತ್ತೆ ನಾನು 3. ಹೌದೌದು. ನಿಮಗೆ ಇಲ್ಲಿ ತುಂಬ ರಶ್ ಆಗಿ ನಿಮಗೆ ಬರುವವರು ಮಿನಿಮಮ್ ಬರೋದು. ಹೌದು. ಈಗ ಇಲ್ಲಿ ಬಂದು ನಿಮ್ಮ ತಿಂಡಿ ತಿಂತಾರೆ, ಕೆಲವರಿಗೆ ಒಂದು 4 ಪ್ಲೇಟ್ 5 ಪ್ಲೇಟ್ 10 ಪ್ಲೇಟ್ ಬೇಕಂತ ಹೇಳ್ತಾರೆ, ಹಾಗೆ ಕೊಡ್ತೀರಾ? ಅಲ್ಲ ಒಬ್ಬರಿಗೆ ಒಂದೇ ಅಂತ ಪ್ಲೇಟ್ ಏನೋ ಆಗಿರಲಿಲ್ಲ, ಇದ್ರೆ ಎಲ್ಲ ದೋಸೆ ಇಟ್ಟಿರ್ತಾರೆ, ದೋಸೆ ಹಾಕಿ ಕೊಡ್ತೇವೆ. ಮತ್ತೆ ಇಲ್ಲ ಅದು ಖಾಲಿ ಆದರೆ ಇಲ್ಲ ಮತ್ತೆ ಇಲ್ಲ ಅಂತ ಹೇಳ್ತೀವಿ. ಓಕೆ ವೀಕ್ಷಕರೇ, ಕೇಳಿದ್ರ ಇವರೇ ಮಾಡುವಂಥ ನೋಡಿ ಸಾಂಬಾರ್ ಹುಡಿ, ಶಬರಿ ಸಾಂಬಾರ್ ಹುಡಿ, ಹಾಗೇನೆ ಕಡ್ಲೆ, ಇದು ಕೂಡ ಇವರೇ ಸ್ವತಃ ಮನೆಯಿಂದ ಕೈಯಿಂದ ಮಾಡುವಂಥ ರುಚಿಯಾದ ಕಡಲೆ ಹುಡಿ. ವೀಕ್ಷಕರೇ, ಯಾವಾಗಲೂ ಒಮ್ಮೆ ನೀವು ಈ ಕಡೆ ಮಣಿಪಾಲ ರಸ್ತೆಗಿಂತ ಪಾಸ್ ಆಗುತ್ತಾದ್ರೆ ಇದ್ದರೆ ಖಂಡಿತವಾಗಿ ಕಡಿಯಾಳಿಗೆ ಬನ್ನಿ, ಭೇಟಿ ನೀಡಿ. ಇದಕ್ಕಿಂತ ಮುಂಚೆ ನೀವು ಏನು ಉದ್ಯಮವನ್ನು ಮಾಡಿಕೊಂಡಿದ್ದೀರ? ಅಂದರೆ ನಾವು ಫಸ್ಟಿಗೆ 71ರಿಂದ 77ರವರೆಗೆ ಹೋಟೆಲ್ ಉದ್ಯಮವೇ. ನಾನು ಅಲ್ಲಿ ನೈಟ್ ಕಾಲೇಜ್, ಮೈಸೂರಲ್ಲಿ ನೈಟ್ ಕಾಲೇಜ್ ಹೋಗಿ ಕಲಿತದ್ದು, BCom ಮಾಡಿದ್ದೇನೆ. ಫೈನಲ್ ಆಗಿ ಕಂಪ್ಲೀಟ್ ಆಗಲಿಲ್ಲ. ಮತ್ತು 77ರಿಂದ 84ರವರೆಗೆ ಮಣಿಪಾಲ್ ಡೈರಿಯಲ್ಲಿ, ಆಮೇಲೆ ಪ್ರೈವೇಟ್ ಇತ್ತು ಆವಾಗ. ಈಗ BCom ಮಾಡಿ ಅದ್ರ ಕೂಡ ಆಗಲಿ ಹೇಳ್ತೀರಾ? ಹೋಗಿ ಆಗಲಿ ಆದರೆ ಕೊಡಿ. ನೀವು ಅಲ್ಲಿ ಎಂಥದ್ದು ಬೇರೆ ಏನಾದರೂ ಮಾಡ್ಬೋದು, ನಿಮಗೆ ಒಂದು ಏಮ್ ಇರ್ತಿಲ್ಲ, ನಾನು ಇಂಥದ್ದೇ ಇಂಥವನ್ನೇ ಆಗ್ತೇನೆ ಫೀಲ್ಡಲ್ಲಿ ಇದ್ದರೆ ನನಗೆ ಇದರಲ್ಲೇ ಇಂಟ್ರೆಸ್ಟ್ ಜಾಸ್ತಿ ಆಯಿತು. ಇದರಲ್ಲೇ ಇಂಟ್ರೆಸ್ಟ್ ಇದನ್ನೇ ಏನಾದರೂ ಆಗಲಿ, ಬೇರೆ ಯಾರು ಏನಾದರೂ ಮಾಡಲಿ, ನಾನು ಹೋಟೆಲ್ ಉದ್ಯಮವನ್ನು ಮಾಡಿ ಸಾರ್ಥಕತೆ ಪಡೆಯುತ್ತೇನೆ ಅಂತ. ಅಷ್ಟೇ ಅಲ್ಲ? ಮತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದೀರಾ, ಏನು ಮಾಡ್ಕೊಂಡಿದ್ದೀರಾ? ನಮ್ಮ ಬ್ರದರೇ ಇದ್ದಾರೆ. ಬ್ರದರ್ ಮೈಸೂರು ಹೋಳಿಗೆ ವ್ಯಾಪಾರ, ಶ್ರೀದೇವಿ ಹೋಳಿಗೆ ಸೆಂಟರ್. ಈಗ ನಮಗೆ ಹೋಳಿಗೆ ಬೇಕಂದ್ರೆ, ಈಗ ಉಡುಪಿಯಲ್ಲಿ ಯಾರಿಗಾದ್ರೂ ಅರ್ಜೆಂಟ್ ಹೋಳಿಗೆ ಬೇಕು, ನೀವು ಅಲ್ಲಿಂದ ಮೈಸೂರಿಂದ ತರಿಸ್ಕೊಡ್ತೀರಾ? ಇಲ್ಲ ಈಗ ಇಲ್ಲ, ಇಲ್ಲ. ಯಾಕೆ ತಡ? ಹಾಗಾದರೆ ಅವರ ಕೈಯಿಂದ ಒಂದು ನಾವು ದೋಸೆ, ಇಲ್ಲಿ ಕೆಲವರು ಹೇಳ್ತಾರೆ, ಇಲ್ಲಿ ಬಂದವರು ಕೂಡ ಹೇಳ್ತಾರೆ ದೋಸೆ ತುಂಬ ಫೇಮಸ್ ಅಂತೆ, ನಾವು ಟೇಸ್ಟ್ ಮಾಡುವ, ಈ ದೋಸೆ ಹೆಂಗಿದೆ, ಯಾವ ಥರ ಮಾಡ್ತಾರೆ ಅಂತ ಕೂಡ ನಿಮಗೆ ನಾನು ತೋರಿಸ್ತೀನಿ. ಬನ್ನಿ, ಫಾಲೋ ಮೀ. ಯಾಕೆ ತಡ? ಉಡುಪಿಯಲ್ಲಿ ಈಗ ತುಂಬ ಕಡೆ ಹೋಟೆಲಲ್ಲಿ ಮಸಾಲೆ ದೋಸೆ ಸಿಗುತ್ತೆ, ಆದರೆ ನಿಮ್ಮ ಈ ಕ್ಯಾಂಟೀನ್ಗೆ ಬಂದು ಮಸಾಲೆ ದೋಸೆ ಬೇಕಂತ ಕಾದು ತಿಂದು ಹೋಗ್ತಾರೆ. ಈ ಮಸಾಲೆ ದೋಸೆ ಒಂದು ಏನೋ ಸ್ಪೆಷಲ್ ಇರ್ತದೆ, ಆ ಸ್ಪೆಷಲ್ ಏನಂತ ಹೇಳ್ತೀರಾ? ಮನೆಯಲ್ಲೇ ನಮ್ಮ ಪ್ರಿಪರೇಷನ್ ಥಿಯರಿ ಪ್ರಕಾರ ಅಕ್ಕಿ ಉದ್ದೆಲ್ಲ ನಾವು ಮನೆಯಲ್ಲೇ ಕಡ್ದುಕೊಂಡು ಬರೋದಲ್ಲ, ಅದು ನಮ್ಮ ಒಂದು ಥಿಯರಿ ಉಂಟು ದೋಸೆಗೆ ಹಾಕುವಂಥದ್ದು. ಮಿಕ್ಸಿಂಗ್ ಎಲ್ಲ ನಾವೇ ಮಾಡೋದಲ್ಲ, ಮನೆಯವರೇ ಮಾಡೋದು. ಆದ್ದರಿಂದ ಹೆಂಗಸರೇ ಮಾಡೋದು, ಕಡಿಯೋದೆಲ್ಲ ಚೆಂದ ಕಡಿತಾರೆ, ಒಳ್ಳೆ ಶ್ರದ್ಧೆಯಿಂದ ಮಾಡ್ತಾರೆ. ಚಟ್ನಿ ಗಿಟ್ನಿ ಎಲ್ಲ ಮಾಡಿಕೊಡ್ತಾರೆ ಮನೆಯಲ್ಲಿ, ಅದರಿಂದ ಒಳ್ಳೆ ಟೇಸ್ಟ್ ಆಗ್ತದೆ. ಅದು ನಮ್ಮ ಲೇಬರ್ ಎಲ್ಲ ಮಾಡಿದರೆ ಅಷ್ಟು ಟೇಸ್ಟ್ ಆಗೋದಿಲ್ಲ, ಮನೆಯವರೇ ಮಾಡಿದರೆ ಲಿಮಿಟೆಡ್ ಮಾಡಿದರೆ ಟೇಸ್ಟ್ ಇರ್ತದೆ. ಹಾಗೆ ಅದರದ್ದೊಂದು ಏನೋ ಹೇಳಿದ್ರು ಥಿಯರಿ, ಆ ಥಿಯರಿಯನ್ನು ನೀವು ಯಾರಿಗಾದ್ರೂ ಹೇಳಿ ಕೊಡಲಿಕ್ಕೆ ಇದೆಯಾ? ಯಾಕಂದರೆ ಇನ್ನು ಮುಂದಿನ ಜನ್ರೇಷನ್, ಉಡುಪಿಯಲ್ಲಿ ಇಂಥದ್ದು ಶ್ರೀದೇವಿ ಕ್ಯಾಂಟೀನ್ ಅಂತ ಇತ್ತು, ಅಲ್ಲಿ ಮಸಾಲೆ ದೋಸೆ ಇತ್ತು, ತುಂಬ ಜನರಿಗೆ ಲೈಕ್ ಆಗ್ತಾ ಇತ್ತು. ಮುಂದಿನ ಜನ್ರೇಷನ್ಗೆ ಅವರು ಹಾಗೆ ಮಾಡುವವರಿಗೆ, ಇನ್ನು ಕೇಳುವವರಿಗೆ ನೀವು ಹೇಳ್ತಾರೆ? ಎಲ್ಲ ಕೇಳ್ತಾರೆ ಇಲ್ಲಿ ಬಂದು, ನಾವು ಹೇಳ್ತೇವೆ ಎಲ್ಲ. ಹೌದೌದು, ನಮಗೆ ಸೀಕ್ರೆಟ್. ಓಕೆ, ಸೀಕ್ರೆಟ್ ಏನಿಲ್ಲ. ಎಲ್ಲ ಹೋಟ್ಲಲ್ಲಿ ಒಂದೊಂದು ರೇಟ್ ಅಂತ ಇರ್ತದೆ, ಈ ತಿಂಡಿಗೆ ಇಂಥದ್ದೇ ರೇಟ್, ಆ ತಿಂಡಿಗೆ ಅಂಥದ್ದೇ ರೇಟ್ ಅಂತ. ಓಕೆ, ಇಲ್ಲಿ ನಿಮ್ಮ ಹೋಟ್ಲಲ್ಲಿ ಫೇಮಸ್ ಅಂತ ಮಸಾಲೆ ದೋಸೆ ಅಂತ ಹೇಳ್ತೀರಾ, ಆ ಮಸಾಲೆ ದೋಸೆಗೆ ಎಷ್ಟು ರೇಟ್ ಹಾಕ್ತೀರಾ? ನಾವು 25 ರೂಪಾಯಿ ಖಾಲಿ ಒಂದು ಮಸಾಲೆಗೆ, ಚಿಕ್ಕ ಮಿನಿ ಮಸಾಲೆ 25. ಮಿನಿ ಮಸಾಲೆ ಮತ್ತೆ ಮಾತ್ರ ಇಲ್ಲಿ ಮನೆ ಕಾವಲಿಯಲ್ಲೇ ಹಾಕೋದು. ಹೌದೌದು. 25
ಒಂದು ಚಹಾ ಕುಡಿದ್ರೆ 35. ಓಕೆ, 35ಗೆ ಸೂಪರ್ ಟೇಸ್ಟ್ ಭರಿತವಾದ ನಿಮ್ಮದು ಮಸಾಲೆ ದೋಸೆ ರೆಡಿ. ಓಕೆ, ಬೇರೆ ಇಲ್ಲಿ ಕುಡಿಯೋಕ್ಕೆ ಏನಾದರೂ ಸ್ಪೆಷಲ್ ಸಿಗುತ್ತಾ? ಮಜ್ಜಿಗೆ ಉಂಟು, ಮಜ್ಜಿಗೆ ಮತ್ತು ಸೀಸನಲ್ಲಿ ಇದು ರಾಗಿ ಜ್ಯೂಸ್ ಎಲ್ಲ ಮಾಡ್ತೇವೆ ಸೀಸನಲ್ಲಿ. ಸೀಸನ್ಗೆ ತಕ್ಕಂತೆ ಏನು ಬೇಕು ಸೀಸನ್ಗೆ ಅದನ್ನು ನೀವೆಲ್ಲ ಮಾಡ್ಕೊಂಡು ಹೋಗ್ತೀರಾ. ಮಜ್ಜಿಗೆ ಅಂತ ಹೇಳಿದೆ, ಮಜ್ಜಿಗೆ ನೀವೇ ಮನೆಯಲ್ಲಿ ಪ್ರಿಪೇರ್ ಮಾಡೋದಾ? ಹೌದು, ಎಲ್ಲ ನಿಮ್ಮದೇ ಫ್ಯಾಮಿಲಿ ಎಲ್ಲ ಮಿಸಸ್ ಯಾರಾದರೂ ಇರ್ತಾರೆ ಮನೇಲಿ ಯಾರ್ಯಾರು ಇರ್ತೀರಾ ಅವರೆಲ್ಲ ಬಂದು ಇಲ್ಲಿ ಒಟ್ಟಾಗಿ ಅದಕ್ಕೆ ಬೆಂಡೆ ತೆಗೆದು ಶುಂಠಿ ಕಾಯಿ ಮೆಣಸು ಎಲ್ಲ ಹಾಕಿ ನಮ್ಮ ಆರೋಗ್ಯಕ್ಕೆ ಏನು ಕೂಡ ಹಾನಿಕಾರಕ ಇಲ್ಲ, ಎಲ್ಲ ಪರಿಶುದ್ಧವಾದ ಅಡುಗೆಯಿಂದಲೇ ನೀವು ರೆಡಿ ಮಾಡಿ. ಹೌದು, ಶುದ್ಧವಾದ ಅಡುಗೆ. ವೀಕ್ಷಕರೇ ನೋಡಿ, ನಾವು ಇವಾಗ 40 ವರ್ಷ ಎಕ್ಸ್ಪೀರಿಯನ್ಸ್ ಅವರು ಮಾಡಿಕೊಟ್ಟ ಮಸಾಲೆ ದೋಸೆ ಶ್ರೀದೇವಿ ಕ್ಯಾಂಟೀನಲ್ಲಿ ತಿಂತಾ ಇದ್ದೇವೆ. ಸೂಪರ್. ಅದೇ ಹೇಳಿದ್ರು, ಒಬ್ಬನ ಕೈಯಿಂದಲೇ ರೆಡಿ ಆಗೋದು ಏನಾಗಿದ್ರು, ದೋಸೆ ಆಗಲಿ ಮಸಾಲೆ ಆಗಲಿ ಏನೇ ಆಗಲಿ. ನೋಡಿ, ಇದು ಸಾದಾ, ಇದು ಮಸಾಲೆ, ಸೂಪರ್ ಟೇಸ್ಟ್. ಈಗ ನೀವು ತುಂಬಾ ಉಡುಪಿಯಲ್ಲಿ ತುಂಬಾ ಹೋಟೆಲ್ ಇವೆ, ಕ್ಯಾಂಟೀನ್ಗಳಿವೆ, ಎಲ್ಲ ಹೋಟೆಲ್ ಹೋಗಿ ಮಸಾಲೆ ದೋಸೆ ಸಾದ ದೋಸೆ ತಿಂತೀರ ಅಲ್ವಾ? ಅಲ್ಲಿಯ ಫುಡ್ಡಿಗೂ ಇಲ್ಲಿ ತಿನ್ನುವ ಮಸಾಲೆ ದೋಸೆಗೂ ಏನು ಡಿಫ್ರೆನ್ಸ್ ಅಂತ ಹೇಳ್ತೀರಾ? ತುಂಬ ಡಿಫರೆನ್ಸ್ ಇದೆ, ಯಾಕಂದರೆ ಇಲ್ಲೊಂದು ಟೇಸ್ಟಿ ಮತ್ತು ಹೆಲ್ದಿ ಸೂಪರಾಗಿ ಮಾಡ್ತಾರೆ. ಮತ್ತು ಒಂದು ಮಸಾಲೆ ದೋಸೆ ತಿಂದರೆ ಇನ್ನೊಂದು ಮಸಾಲೆ ದೋಸೆ ತಿನ್ನುವಂಥ ಅಷ್ಟು ಒಂದು ರುಚಿಕರವಾದ ಒಂದು ಮಸಾಲೆ ದೋಸೆ. ಉಡುಪಿಯಿಂದ ಮಣಿಪಾಲಕ್ಕೆ ಹೋಗುವ ಆನ್ ದಿ ವೇ ಇದು, ಏನು ದೂರ ಇಲ್ಲ, ಎಲ್ಲಿಗೆ ಹೋಗಬೇಕಂತಿಲ್ಲ. ಅಲ್ಲಿ ಕಡಿಯಾಳಿ ಅಂತ ಸಿಗುತ್ತೆ, ಕಡಿಯಾಳಿ ದೇವಸ್ಥಾನಕ್ಕೆ ಹೋಗೋ ದ್ವಾರ ಇದೆ, ಅದರ ಪಕ್ಕದಲ್ಲಿ ಒಂದು ಸಣ್ಣದಾಗಿರುವ ಶ್ರೀದೇವಿ ಕ್ಯಾಂಟೀನ್ ಅಂತಿದೆ. ಖಂಡಿತವಾಗಿ ನೀವು ಒಮ್ಮೆ ಬಂದು ಭೇಟಿ ಕೊಡಲೇಬೇಕು. ಅವ್ರ ಹತ್ರ ಹೇಳಿ ನಾವು ಸ್ಪಂದನ ಟಿವಿ ನೋಡಿ ನಿಮ್ಮ ಮಸಾಲೆ ದೋಸೆಯನ್ನು ತಿನ್ನಲಿಕ್ಕೆ ಬಂದಿದ್ದೀವಿ ಅಂತ ಗ್ಯಾರಂಟಿ. ಅವ್ರು ನೋಡಿ, ನಮಗೆ ಒಂದು ದೋಸೆ ಬದಲು 2 ದೋಸೆ ಫ್ರೀಯಾಗಿ ಕೊಟ್ಟಿದ್ದಾರೆ. ಹಾಗೆ ಕೂಡ ನಿಮಗೂ ಕೂಡ ಕೊಡ್ಬೋದು ಖಂಡಿತವಾಗಿ. ಇರುವ ಒಂಜೆ ಹೋಟೆಲ್ ಹಾಂ ಏನು ಬೇರೆ ಅಂತಂದಿಲ್ಲ, ಸಿವಿಲ್ ಹೋಯ್ತಾ? ಸಿವಿಲ್ ಓಕೆ. ಇರೋ ವರ್ಷದ ಮುಂಚೆ ಒಂಜೆ ಹೋಟೆಲ್ ಬ್ರ್ಯಾಂಡ್ ದಾಯಲ್ ಲೈಕ್ ಆಪನ್ ಮುಲ್ತಾನೆ ತಿಂಡಿ ಲೈಟ್ ಫುಡ್ ಲೈಟ್ ಆಪನ್ ಜೀವದಾಲ ರೇಟ್ಲ ಕಮ್ಮಿ, ರೇಟ್ಲ ಕಮ್ಮಿ, ಊರುಳದ ರೇಟ್ ಕಮ್ಮಿ. ಇರೋ ಸ್ವಲ್ಪ ಎಲ್ಲ ಗುಂಡಿ ಬಾಯಿ ಕುದರ್ ಕೇಶವರಾವ್ ಮುಲ್ತಾ ಎಡ್ಡೆ ತಿಂಡಿ ಪೂರ ಫಸ್ಟ್ ಕ್ಲಾಸ್ ದಾಲ ಸಿವಿಲ್ ಇಂಜಿನಿಯರ್. ಓ ಅಂಚ ಈರು ಮೂಲ ಬತ್ತಂಡ ಏನ ತಿಂಡಿ ಲೈಕ್ ಮಾಡ್ಬೋದು? ಇಡ್ಲಿ ವಡ ಕಾಂಡೆ ಬತ್ತಂಡ ಇಡ್ಲಿ ವಡ, ಬಯ್ಯ ಬತ್ತಂಡ ಗೋಳಿ ಬಜೆ ಮಸಾಲೆ ದೋಸೆ ಭಾರಿ ಫೇಮಸ್. ನಿಮ್ಮಂಗೆ ಪಲಾವ್ ಮಾಡ್ತಾ ಮಂಗಳವಾರ ವಾರ ತಕ್ಕಂತೆ ನಮಸ್ಕಾರ. ಇಲ್ಲ ಪುದರ್ ಏನಪ್ಪ ಅನಂತ ಪದ್ಮನಾಭ ಅಂತ ಅನಂತ ಪದ್ಮನಾಭ ಇದು 8 ವರ್ಷದ 30 ವರ್ಷ ಮುಟ್ಟ ಮೂಲೆ ಒಂಜೇ 30 ವರ್ಷದಂಚಿ ಒಂಜೇ ಹೋಟೆಲ್. ಈರು ಅಲ್ಪ ಪುರ ದೋಸೆ ಅವು ಈ ದೋಸೆನ ದಯ ಮಲ್ಪುರ ಬೇತೆ ಪುರ ದಯ ಮಲ್ಪುಜ ಅದೆಲ್ಲ ಸ್ಪೆಷಲ್. ಅದು ಸ್ಪೆಷಲ್ ಪೂರ ಐಟಮ್ ಮಸ್ತ್ ಐಟಮ್ ಅವನಿತ್ತು ಲಾಕ್ಡೌನ್ ಆಗಿ ಬೇರೆ ಕಮ್ಮಿ ಆಗಿ ಬೇರೆ ಕಮ್ಮಿ ಆಗಿ ಪೂರ ಇದು ಕೂಡ ಆತೆ ಲೆಕ್ಕ ಮಕ್ಕಳು ಇದನ್ನು ಲಾಸ್ ಆಗ್ಬೋದು. ಲಾಕ್ಡೌನ್ ಆಂಡ್ ಬಂತಾರೆ ಇದು ಲಾಕ್ಡೌನ್ ಆಯ್ನ ದಸರ ಇದು ಹಿರಿಪುರ ನಿಕಲೇಪುರ ಎಂಚ ಸಮಸ್ಯೆ ಬರ್ತದೆ. ಹೋಟೆಲ್ ಉದ್ಯಮ ಮತ್ತು ಮಾತ ಉದ್ಯಮ ಹೋಗ್ಲ ಸಮಸ್ಯೆನೇ ಈ ಲಾಕ್ಡೌನ್ ಓಕೆ. ಈಗ ನಮ್ಮ ಹೋಟೆಲ್ ತಗಲಿ ಮಸ್ತ್ ಸಮಸ್ಯೆ ದೇ ಪಂಡ ಫುಡ್ ಪಸೋದಿಗೆ ಪಸೋದಿದ್ದೀರ ಅಂಚ ನಿಕಲಿಗೆ ಮೂರು ತಿಂಡಿ ಮಲ್ಪೋರು ನಿಕಲಿಗೆ ಆ ರೀತಿದು ಒಂದು ಸಮಸ್ಯೆ ಇದೆ. ಸಮಸ್ಯೆ ಬಂದವೆ ಫುಡ್ ಮಲ್ಪಡ ಏನಂದಾಗಲಿ ಅಂದಾಜು ಆಗ್ಬಿಟ್ಟು ಕೆಲಸ ಫುಲ್ ರಶ್ ಆಗ್ಬೋದು. ರಶ್ ಆಪನ ಫುಲ್ಲು
ಫುಡ್ ಉಪ್ಪಿಗೆ ಕೆಲಸಲ್ಲ ಫುಡ್ ಜನಲ್ಲ ಇಕ್ಕಿ ಬಂಡೆಲ್ಲ ಆಪಿ ಮಲ್ತ ದಿವರೆಲ್ಲ ಆಪಿ ಮತ್ತು ಫುಡ್ಡೆಲ್ಲ ಆಪಿ ಅಂಚೆ ಹೋಟೆಲ್ದಾಗಲೇ ಭಾರಿ ಬಂಗಾಯ್ತು ಒಂದಿಸ ದಿನಕ್ಕೂ ಈತೆ ಐಟಮ್ ಮಲ್ಕೋರ ಹತ್ತು ಇನಿ ಒಂದಿಟ್ಟು ಜನಗಳು ಜಾಸ್ತಿ ಬರ್ತಿರುವಾಗ ಎಲ್ಲ ಕೂಡ ಒಂದು ಜಾಸ್ತಿ ಐಟಮ್ ಮಲ್ಕೋರ ಇಂಗ್ಲೇ ಸಾಧಾರಣ ಪರ್ಮನೆಂಟ್ ಕಸ್ಟಮರ್ ಇತ್ತಿನ ಇಟ್ಟು ಅದೇ ಮಲ್ಪ ಕೆಲಸ ಜಾಸ್ತಿ ಅಂದಾಂಡ ನಿಗ್ಲು ಸುರುಕಿ ಅಗಡೆ ಪಣಪ ಈಗ ಪಾರ್ಸಲ್ ಮಿನಿ ಬೋರ್ಡ್ ಅಂದಾಂಡ ತುಂಬೆ ಪಣೋಡೆ ಅಂಗಲೆಗೆ ತುಂಬದಲ್ಲಿ ಪಂಡಾಡೆ ಮಲ್ತೀಪ ರೆಡಿ ಅಂತ ಅಂಚೆ ರೀತಿ ಸಾಧಾರಣ ಪುರಗಳ ಅಂಚನೆ ಮಲ್ತಂದಿದೆ ಇರ್ನ ಒಂಜಿ ಕೈ ಗುಣವಂತರು ಕೆಲವರಿಗೆ ಒಂಜಿ ಉದ್ಯೋಗ ಮತ್ತೊಂದಿಗೆ ಅಂಚೆ ಇರ್ನ ಕೈಗುಣ ದೋಸೆ ಐಕೆ ಟೇಸ್ಟ್ ಗುಣಮಣ್ಣಗಲೇ ಸರ್ವಿಸ್ ಆದ್ಬೋದಿದೆ ಕಣ್ಣು ಮುಚ್ಚಿದೈತೆ ಮುಂಚಿ ಇತ್ತು ಮೂರು ನೀರುಳ್ಳಿ ಮುಟ್ಬಲ್ಲ ಪಟ 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 ಕಣ್ಣು ಮುಚ್ಚಿದ್ದು ಕಣ್ಣು ಕುಂಡು ಕಟ್ಟಲು ಮುಟ್ಬಾರ್ದು ಆತು ಸರ್ವಿಸ್ ಎಕ್ಸ್ಪೀರಿಯನ್ಸ್ ಆಯ್ತು ಅದೇ ಇದು ಹೋಗ್ಲಾ ಇತ್ತು ಒಂದು ಗೋಳಿ ಬಜ್ಜಿಗೆ ಅವಳಿಂದ ಕಾಡು ಕಣ್ಣು ಮುಚ್ಚಿದ್ದು ಇದು ಸಾಂಬಾರ್ಗಳ ಸಾಂಬಾರು ಕಾಣ ಏನು ನೋಡ್ಬೇಕು ಪೂರ ಅಂದು ಗೆದ್ದು దగ్గరನೆಲ್ಲ ಆಯ್ತು ಕಾಣ ಇದ್ದಂತೆ ಲೇಟ್ ಕೊಂಡೈತೆ ಕಸ್ಟಮರ್ಗೆ ಲಾಕ್ಡೌನಿಗೆ ಕಸ್ಟಮರ್ಗಳು ಇದ್ದಿದೆ ಬೇಗ ಬರ್ಬಿಟ್ಟಿದೆ ಎಲ್ಲ ತುಂಬ ರೈಲ್ವೆ ಸ್ಟೇಷನ್ ಬಾಡಿಗೆ ಪೂರ ಬರೋದಿರ್ತಾರೆ ಅದಕ್ಕೆ ಫುಲ್ ಗಿರಾಕಿ ಬರೋದಿದ್ರು ಅದಕ್ಕೆ ಬೇಗ ಬರೋ 4 ಗಂಟೆ ಲಾಕಿದ್ದು ಬರೋದು ಈ ಹೋಟೆಲ್ ಶ್ರೀದೇವಿ ಕ್ಯಾಂಟೀನ್ ನಾಡೊಂದು ಬರ್ಬೇಕು ಮಸ್ತ್ ಚೆನ್ನಾಗಿ ಉಡುಪಿ ಅವಡು ಮಣಿಪಾಲ ಅವಡು ನಮ್ಮ ಎಕಡೆ ನಾನು ಕೊಟ್ಟು ಮಾತಿರಿ ಅದು ನಾಡೊಂದು ಬರ್ತೀರಿ ಮತ್ತೆ 20 ವರ್ಷದ ಜಿಡೆಗೆ ಬರ್ತಾ ಅಂತ ಮಂಡ್ಯ ಅದೇ ಅವು ಪೂರಕ್ಕೆ ನಿಖಲೆ ಖುಷಿ ಅದೇ ಆ ಒಜೆಗಿರಿಗೆ ದೊಂಬಳು ಬರೋದಲ್ಲೇ ಅಂಚೆ ಇಂಚ ಮೈನ್ ಹೆಂಗಲ್ಲ ಸಾಂಬಾರ್ಗೋಸ್ಕರ ಬರ್ತದೆ ಆ ಸಾಂಬಾರು ಟೇಸ್ಟ್ ಸಾಧಾರಣ ಮಸ್ತ್ ಜನ ಮಾಡ್ತಾರೆ ಉಡುಪಿ ಒಳ್ಳ ಸಿಪ್ಪಿದ್ದೀನಿ ಸಾಂಬಾರು ಟೇಸ್ಟ್ ಟೇಸ್ಟ್ ಅದು ಸಾಂಬಾರು ಇಡ್ಲಿ ಸಾಂಬಾರು ಇಡ್ಲಿ ಸ್ಮೂತ್ ಅದು ಲೈಕ್ ನಮ್ಮ ಇಲ್ಲಾಡೈತೆ ಇಲ್ಲಿ ದೋಸೆ ದೋಸೆ ಎಲ್ಲ ಅಂಚಿದೆ ಇಲ್ಲ ದೋಸೆ ಎಲ್ಲ ಕನೆ ಅಂಚೆ ಅದು ನಾಡೊಂದು ಬರಬೇಕು ಈ ಉದ್ಯಮವನ್ನು ನೆಟ್ಟೆ ಕಂಟಿನ್ಯೂ ಮಾಡ್ಕೊಂಡ್ರೆ ಅದು ಬೇದಲ್ಲ ಎಪ್ಪಲ್ಲ ನಮ್ಮ ಒಂಜಿ ಬೇರೆ ಕರೆಕ್ಟಿಂದ ಮತ್ತು ಒಂಜೇ ಕಡೆ ಇರ್ತದೋ ಮತ್ತೊಂದು ಬೋರ್ಡ್ ಆಚೆ 25 ಕಡೆ ನಾಡಂ ಪೋಣ ಇನ್ನು ಬರ ಪ್ರಯೋಜನ ಆಶೀರ್ವಾದ ದನಿಕ್ಲ ಒಂಜಿ ಎಂಗಲ ಮಿತ್ರ ಒಂಜಿ ವಿಶ್ವಾಸ ನಾವು ಈಗ ಶ್ರೀದೇವಿ ಕ್ಯಾಂಟೀನ್ಗೆ ಬಂದಾಗಿದೆ ಎಲ್ಲ ದೋಸೆ ಸ್ಪೆಷಲ್ ಏನಂತ ಹೇಳಿ ಆಗಿದೆ ತಿಂದಾಗಿದೆ ಕಡೆಯದಾಗಿ ಅವರಿಗೊಂದು ಸ್ಮರಣೆಗೆ ಕೊಡುವ ಒಂದು ಸಣ್ಣ ಕಾರ್ಯಕ್ರಮ. ಓಕೆ ವೀಕ್ಷಕರೇ, ನೀವು ಕೂಡ ಯಾವತ್ತೊಮ್ಮೆ ಬರ್ತಾ ಇದ್ರೆ ಇಲ್ಲಿಗೆ ಖಂಡಿತ ಬನ್ನಿ, ಭೇಟಿ ನೀಡಿ. 40 ವರ್ಷದ ಎಕ್ಸ್ಪೀರಿಯನ್ಸ್ನ ಈ ಒಂದು ಹೋಟೆಲ್ ಖಂಡಿತವಾಗಿ ಭೇಟಿ ನೀಡಿ. ಈಗ ನಮ್ಮ ಸಂದೇಶ್ ಕಡ್ಪಾಡಿಯವರು ಇವರಿಗೊಂದು ಸ್ಮರಣಿಕೆ ಕೊಡ್ತಾ ಇದ್ದಾರೆ. ಓಕೆ ಸಂದೇಶ್ ಅವರೇ. ಓಕೆ ವೀಕ್ಷಕರೇ, ಈ ದಿನದ ಗಲ್ಲಿ ಫುಡ್ ಕಾರ್ಯಕ್ರಮಕ್ಕೆ ಬಂದಾಗಿದೆ. ಕಡಿಯಾಳಿಯ ಒಂದು ಪೇಟೆ ಅಂತಲೇ ಹೇಳ್ಬೋದು. ಈಗಾಗಲೇ ನಮ್ಮ ಈ ಕಾರ್ಯಕ್ರಮ MJ ಡೆಕೋರ್ಸ್ ಸಂತೆಗಟ್ಟೆ ಇವರು ಪ್ರಾಯೋಜಿಸುವ ಸ್ಪಂದನ ಗಲ್ಲಿ ಫುಡ್ ಕಾರ್ಯಕ್ರಮವನ್ನು ನಾವೀಗ ಕೊನೆಯ ಹಂತದಲ್ಲಿದ್ದೇವೆ. ನಾನು ನಿಮ್ಮ ರಾಕೇಶ್ ಕಡ್ಪಿ. ಬಾಯ್ ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು MJ ಡೆಕೋರ್ಸ್ ಸಂತೆಕಟ್ಟೆ ಉಡುಪಿ.